ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಅಧ್ಯಕ್ಷತೆಯಲ್ಲಿ ಪ್ರಥಮ ಬಾರಿಗೆ ಅಭಿವೃದ್ಧಿ ಕಾರ್ಯಕ್ರಮದ ಕೆಡಿಪಿ ತ್ರೈಮಾಸಿಕ ಸಭೆ ನಡೆಯಿತು. ಈ ವೇಳೆ ಹಲವಾರು ವಿಷಯಗಳ ಕುರಿತು ಜನಪ್ರತಿನಿಧಿ ಹಾಗೂ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆಯನ್ನ ನಡೆಸಿದರು. ಸಭೆಯಲ್ಲಿ ಮಾದಕ ವಸ್ತುಗಳ ಸೇವನೆಯನ್ನ ತಡೆಯುವ ನಿಟ್ಟಿನಲ್ಲಿ ಈ ವಸ್ತುಗಳ ಮಾರಾಟ ಮಾಡುವವರು ಸ್ಥಳೀಯಾಡಳಿತದಿಂದ ವಿಶೇಷ ಪರವಾನಗಿಯನ್ನ ಪಡೆಯುವ ಕುರಿತಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗುವುದು ಅಂತ ಸಚಿವರು ಹೇಳಿದರು. ಕೆಡಿಪಿ ಎಂಬುದು ಜಿಲ್ಲೆಯ ಸಮಗ್ರ ದೃಷ್ಟಿಯಲ್ಲಿ ನಡೆಯುವ ಮಹತ್ವದ ಸಭೆಯಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕೆಡಿಪಿ ತ್ರೈಮಾಸಿಕ ಸಭೆ ನಡೆಸಲಾಗುತ್ತಿದೆ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್ ಅವರು ಮೊದಲ ಬಾರಿಗೆ ಮಂಗಳೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಭೆ ನಡೆಸಿದ್ರು. ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸೇರಿದಂತೆ ಯುವ ಜನರಲ್ಲಿ ಧೂಮಪಾನದ ಮೂಲಕ ಮಾದಕ ವಸ್ತುಗಳ ಸೇವನೆಯನ್ನ ತಡೆಯುವ ನಿಟ್ಟಿನಲ್ಲಿ ಈ ವಸ್ತುಗಳ ಮಾರಾಟ ಮಾಡುವವರು ಸ್ಥಳೀಯ ಆಡಳಿತದಿಂದ ವಿಶೇಷ ಪರವಾನಗಿಯನ್ನ ಪಡೆಯುವ ಕುರಿತಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗುವುದೆಂದು ಸಚಿವ ಖಾದರ್ ಸಭೆಯಲ್ಲಿ ತಿಳಿಸಿದ್ರು. ಆಗ್ತಾ ಇವತ್ತು ಹಾಗಾಗಿ ನನ್ನ ಇಲಾಖೆ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಸಿಗರೇಟ್ ಏನಾದ್ರು ಕೊಡೋದಿದ್ರೆ ಎಂಟರ್ ಪ್ಯಾಕ್ ಕೊಡಬೇಕು ಹೊರತು ರೂಲ್ಸ್ ಕೊಟ್ಟಿದ್ದಿಲ್ಲ ಅನ್ನೋ ಒಂದೊಂದು ಜಾರಿಗೆ ತಂದಿದೆ. ಎರಡನೇದೇನಂತ ಹೇಳಿದರೆ ಯಾವ ಅಂಗಡಿಗಳಲ್ಲಿ ಇವತ್ತು ಅದೆಲ್ಲ ಮಾಡ್ತಾರೆ ಆ ಅಂಗಡಿಯಲ್ಲಿ ಸಿಗರೇಟ್ ಮಾರಲಿಕ್ಕೆ ಸಿಗರೇಟ್ ಮಾರಬೇಕಾದ್ರೆ ಒಂದು ಸ್ಪೆಷಲ್ ಪರ್ಮಿಷನ್ ತಗೊಳ್ಬೇಕು. ಹೇಗೆ ಇವತ್ತು ವೈನ್ ಶಾಪಿಂಗ್ ಸ್ಪೆಷಲ್ ಪರ್ಮಿಷನ್ ಕೊಡ್ತಾರೆ ಅದೇ ರೀತಿ ಸಿಗರೇಟ್ ಮತ್ತು ಸ್ಮೋಕ್ ಇದಕ್ಕೆ ನಾನು ಅವನ ಅಂಗಡಿ ಮಾಡೋದಿಕ್ಕೆ ಅದು ಸ್ಪೆಷಲ್ ಲೈಸೆನ್ಸೇ ಪಡೆಯುವಂಥ ವ್ಯವಸ್ಥೆ ಆಗಿತ್ತು. ನಾನು ಹಾಗೆ ನನಗೆ ಕ್ಲಿಯರ್ ಕಟ್ ಗೊತ್ತಾಗ್ತದೆ ಯಾವ್ದಿದೆ ಇಲ್ಲ. ಪೊಲೀಸ್ ಆಯುಕ್ತ ಟಿಆರ್ ಸುರೇಶ್ ಅವರು ಮಾತನಾಡಿ, ಈಗಾಗಲೇ ಮಾದಕ ದ್ರವ್ಯಗಳ ದುಷ್ಪರಿಣಾಮದ ಕುರಿತಂತೆ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸುವ ಸಾಕಷ್ಟು ಕೆಲಸಗಳನ್ನು ಮಾಡಲಾಗುತ್ತಿದೆ ಎಂದು ಹೇಳಿದರು. ಸಾರ್ವಜನಿಕರು ಕೂಡ ನಮ್ಮ ಜೊತೆ ಕೈಜೋಡಿಸಿದ್ರು. ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಆಲ್ಮೋಸ್ಟ್ ಆಲ್ ಸ್ಕೂಲ್ಸ್ ನಾವು ವಿಸಿಟ್ ಮಾಡಿ ಪ್ರತಿಯೊಂದು ಸ್ಕೂಲಲ್ಲೂ ಅವ್ರಿಗೆ ತಿಳುವಳಿಕೆ ಕಡಿಮೆ ಮತ್ತು ಪೇರೆಂಟ್ಸ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ ಸರ್. ಇದರ ಜೊತೆಗೆ ಇಂಪಾರ್ಟೆಂಟ್ ನಮ್ಗೆ ಎರಡು ವಿಷಯ ಸರ್. ಮೊದಲನೇದು ಸರ್ ಸಿಂಥೆಟಿಕ್ ಜಾಸ್ತಿ ಆಗ್ತದೆ ಗಾಂಜಾಜಿನ. ಅದಕ್ಕೆ ನಮಗೆ ಸಂಬಂಧಪಟ್ಟ ಇಲಾಖೆಯವರ ಸಹಕಾರ ಬೇಕು. ಅವರು ಈ ಡ್ರಗ್ ಶಾಪ್ನವರಿಗೆ ತರಿಸ್ಬಿಟ್ಟು ಅವ್ರನ್ನೆಲ್ಲ ಅವರ ಅಕೌಂಟ್ಸ್ ಚೆಕ್ ಮಾಡಬೇಕಾಗ್ತದೆ. ಅವರ ಡ್ರಗ್ಸ್ಗಳನ್ನ ಸ್ಟಾಕ್ ಚೆಕ್ ಮಾಡಬೇಕಾಗ್ತದೆ ವಿತೌಟ್ ಪ್ರಿಸ್ಕ್ರಿಪ್ಷನ್. ಅಲ್ಲಿಂದ ಒಂದು ಹೆಚ್ಚಿನ ಒಂದು ನಮಗೆ ಸಹಕಾರ ಬೇಕಾಗ್ತದೆ. ಎರಡನೇ ಪಾಯಿಂಟ್ ಸರ್, ಪ್ರತಿಯೊಂದು ಸ್ಕೂಲಲ್ಲೂ ಕೂಡ ಆಫೀಸರ್ ನಾಮಿನೇಟ್ ಮಾಡಬೇಕು ಅಂತೇಳಿ ಸರ್ಕಾರದಿಂದ ಶಿಕ್ಷಣ ಇಲಾಖೆ ಸ್ಕೂಲ್ ಇರುತ್ತೆ ಸರ್. ಅದು ಕೂಡ ಆಗ್ತಾ ಇದೆ ಸರ್. ಅದು ಕೂಡ ಶಿಕ್ಷಣ ಇಲಾಖೆ. ಇದೇ ವೇಳೆ ಮಾತನಾಡಿದ ಸಚಿವ ಖಾದರ್, ದಸರಾ ಆರಂಭಗೊಳ್ಳುವ ಮುಂಚಿತವಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಗೆ ಬರುವ ರಾಷ್ಟ್ರೀಯ ಹೆದ್ದಾರಿ ಸೇರಿದಂತೆ ಎಲ್ಲ ರಸ್ತೆಗಳ ಗುಂಡಿ ಮುಚ್ಚಿ ತೇಪೆ ಹಾಕುವ ಕಾರ್ಯ ನಡೆಸಬೇಕು. ಬೀದಿ ದೀಪಗಳನ್ನು ಸುಸ್ಥಿತಿಗೊಳಪಡಿಸಿ ಫುಟ್ಪಾತ್ಗಳನ್ನು ಸರಿಪಡಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅದು ಪಿಡಬ್ಲ್ಯೂಡಿ ನೀವು ನೋಡಿಕೊಳ್ಳಿ, ಏರ್ಪೋರ್ಟ್ ಇಂದ ಬರುವಾಗ ಇರಲಿ, ನಿಮ್ಮ ಅಲ್ಲಿ ಬಹಳಷ್ಟು ಪ್ಯಾಚ್ಗಳಿವೆ. ಪಿಡಬ್ಲ್ಯೂಡಿ ಬೆಂಗಳೂರು ಸಿಟಿಗೆ ಬರುವಂಥ ಎಲ್ಲ ಮತ್ತು ಸಿಟಿಯಲ್ಲಿ ವ್ಯಾಪ್ತಿಗೆ ಬರುವಂಥ ಎಲ್ಲದಕ್ಕೆ ನಮ್ಮ ಈ ದಸರಾ ಸ್ಟಾರ್ಟ್ ಆಗುವ ಮುಂಚೆ ಮಂಗಳೂರು ದಸರಾ ಎಲ್ಲ ಕೂಡ ಪ್ಯಾಚ್ ಅಪ್ ಮಾಡಬೇಕು. ಸಿಟಿ ಕಾರ್ಪೊರೇಷನ್ ಕಮಿಷನರ್ ಮೊನ್ನೆ ಹೇಳಿದ್ದೇನೆ, ಬಂದಿಲ್ಲ. ಮತ್ತು ನಮ್ಮ ಫುಟ್ಪಾತ್ ಪೇಂಟಿಂಗ್ ಓವರ್ ಟ್ರ್ಯಾಕ್ನಲ್ಲಿ ಇವಾಗ ಯಾಕಂತ ಹೇಳಿದರೆ ಬೇರೆ ಬೇರೆ ಬರುವಾಗ ಸ್ಪೆಲ್ ಮಂಗಳೂರು ಒನ್ ಆಫ್ ದ ಬೆಸ್ಟ್ ಸಿಟಿ ಆ್ಯಂಡ್ ನ್ಯಾಷನಲ್ ಹೈವೇ ಕನ್ಸಿಡರ್ ಯು. ಇವಾಗ ದಸರಾ ಟೇಕ್ಸ್ ಪ್ಲೇಸ್ lakhs of people are coming to Mangalore city. So indoor and outdoor should be whatever. When you start your ಸಭೆಯಲ್ಲಿ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೋಡು, ಉಪಾಧ್ಯಕ್ಷೆ ಕಸ್ತೂರಿ ಪಂಜಾ, ಶಾಸಕ ರಾಜೇಶ್ ನಾಯ್ಕ್, ಪೊಲೀಸ್ ವರಿಷ್ಠಾಧಿಕಾರಿ ಡಾ ರವಿಕಾಂತೇಗೌಡ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಸೆಲ್ವಮಣಿ, ಅಪರ ಜಿಲ್ಲಾಧಿಕಾರಿ ಕುಮಾರ್ ಹಾಗೂ ನಾಮನಿರ್ದೇಶಿತ ಸದಸ್ಯರು ಉಪಸ್ಥಿತರಿದ್ದರು. ನಾಗೇಶ್ ಕಾಪೂರು, ವಿ4 ನ್ಯೂಸ್ 24/7 ಮಂಗಳೂರು.